ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನು ಅನ್ಸಾರಿ ನೋಡಿ ಸುದ್ದಿಸಾರ ಪತ್ರಕರ್ತರ ಸಂಘತೆ ಜಿಲ್ಲೆರೆ ಜಲ್ಸಲು ಹಿರಿಯ ಪತ್ರಕರ್ತ ಮಾರ್ಗ ಆಧಾರತೆ ಕಲ್ಬುದೊರ್ಜು ಚಮ್ಮನ ಲಾರಿರೆ ಅಡಿಲು ವರ್ಗಿತ್ತು ಮೈಕಾಲ್ದೆ ತೆರೂರರ್ಗರೆ ಬಾನ್ಯತ್ತಂಗಲೆ ಪ್ರತಿಭಟನೆ ಕಾದರ್ ಪೋಲ್ತೆ ಶಾಸಕ ಎನಿವರ್ತ ಇಲ್ಲೇ ಕೊಸಿಪಟ್ಟಿತ್ತು ಪ್ರಶಾಂತ್ ಕಾಜವ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಪುದ್ದಿಯೇ ದೇವಸ್ಥಾನದ ಖರ್ಚವರು 25 ಕೋಟಿ ಅಜೀರ್ ರಾಯ ಇನ್ಫೋಸಿಸ್ ತರಫುಲು ಜನವರಿ ರವರು ಬೆಲ್ಚ ತೊಕ್ಕೊಟುಲ್ ನಡ್ನತ್ತು ಯುನೈಟೆಡ್ ಎನ್ಪಾಯಿಂಟ್ಮೆಂಟ್ ಬೆಲಿಯ ಸಭೆ ಜಪ್ಪಿನ ಮಗರು ಸಾಲೆಲ್ ನಡ್ನತ್ತು ಸಾಲೆಗೆ ಮೊದಲು ತಂದೆಂಗ್ ನನ್ನಿ ರಿಲೀಸ್ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘತೆ ಬೆಲ್ಲಿ ರೇಸ್ ಚವ್ವಾಸರನ್ನು ಪುರಭವತ್ತು ನಡ್ನತ್ತು ಲೇಸಲು ಟಿವಿ ಪಿನ್ನ ಪತ್ರಿಕೆಯಲ್ಲಿ ಚಮ್ಮೆ ವರ್ಷದಲ್ಲಿ ಸೊರಪನಿ ಹಾಕೊಂಡುಲ್ಲೆ ಬೆಲಿಯ ಪತ್ರಕರ್ತ ಮಾರ್ಗ ಆಧಾರತೆ ಚಮ್ಮನ ನಡ್ನತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘತೆ ತರಫುಲು ಚವ್ವಾಸೆ ಒರ್ನಾಲ್ದೆ ಜಲ್ಸ್ ನಡ್ನತ್ತು ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಇಡೀ ಲೇಸರಿ ತಲೆಮೂಪಾಯಿ ತಿಂದು ಅಧ್ಯಯನಶೀಲತೆಯಿಂದ ಪರಿಪೂರ್ಣವಾದ ವರದಿಗಾರಿಕೆ ಇದು ನಿಮ್ಮ ವಿಶ್ವಾಸಾರ್ಹತೆಗೆ ಕಾರಣ ಆಗ್ತದೆ. ಆದ್ದರಿಂದ ಓದುಗರ ಹಿತರಕ್ಷಣೆ, ಪತ್ರಿಕಾ ಆಡಳಿತದವರ ಹಿತರಕ್ಷಣೆ ಎರಡನ್ನೂ ಸಾಧಿಸುವ ನಿಮ್ಮ ಹೊಣೆಗಾರಿಕೆ ಇವತ್ತು ಈ ಸಮ್ಮೇಳನದಿಂದ ಸಾಧ್ಯ ಆಗಲಿ ಅಂತ ನಾನು ಮನಪೂರ್ವಕವಾಗಿ ಹಾರೈಸ್ತೇನೆ. ಎರಡು ಕಡೆ ನಾನಿದ್ದವರಿಂದ ಈ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಸುರುಕು ಬಿರ್ದರ್ಗ್ ಮೆರವಣಿಗೆಯಲ್ಲಿ ಮರ್ಹಾಬ ಹಾಕಿತ್ತು ಆಧರಿಚಾರು. ಬೆಲಿಯ ಪತ್ರಕರ್ತ ಮಾರಾಯೆ ಬಾಲಕೃಷ್ಣ ಪುತ್ತಿಗೆ, ಭಾಸ್ಕರ್ ರೈ ಕಟ್ಟ, ಸಾಂತೂರು ಶ್ರೀನಿವಾಸ ತಂತ್ರಿ, ಕೆ ಜಾನ್, ಕೆಪಿ ಮಂಜುನಾಥ್, ಬಿ ಶಿವಪ್ರಸಾದ್, ವಿದ್ಯಾಧರ್ ಶೆಟ್ಟಿ, ರಘುನಾಥ್ ಎಂ ವರ್ಕಾಡಿ, ಶಶಿಧರ್ ರೈ, ಮಾರಪ್ಪ ಪೂಜಾರಿ, ಕೃಷ್ಣ ಬೆಟ್ಟ, ಸತೀಶ್ ಕಲ್ಮಾಡಿ, ರಾಜೇಶ್ ನಾಯಕ್, ಸಿದ್ದಿಕ್ ನೀರಾಜ ಇಂಕ್ ಚಮ್ಮನ ಹಾಕಿತು ಆಧರಿಚಾರು. ಆರ್ಸಿ ಭಟ್ ಚಮ್ಮನ ಕಡ್ಲ ಸೋದಿತು. ಶಾಸಕ ಡಿ ವೇದವಾಸ್ ಕಾಮತ್ ಲೇಸ್ರೆ ತೊಡಕಾಕಿತ್ತು. ಬೆಲಿ ಬಿರ್ದ ರೈತಿನ್ನೆ ಮೈಕಾಲ್ತೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮುಂಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಜೀವಿಚಿಂಡುಲ್ಲೆ ನಂಗೆ ಕನ್ನಡ ಭಾಷೆ ಎಲ್ತರ ಮೇಲೆ 70 ಪಿರ್ಸ ಕೊರಡಿ ಆಗುತ್ತೀರ ನಂಗಲೆ ಭಾಷೆ ಒಲಿಕಿರಿ ಜವಾಬ್ದಾರಿಕೆ ಎಲ್ಲರ ಮೇಲುಂಡು ತೆರಿಪಾಟಿತ್ತು. ಕನ್ನಡ ನಾಡಿನ ನೆಲ, ಜಲ, ಭಾಷೆ ಇದರ ವಿಷಯ ಬಂದಾಗ ಯಾವುದೇ ಮುಲಾಜಿಗೊಳಗಾಗದೆ ಇದ್ದದ್ದನ್ನು ಇದ್ದ ಹಾಗೆ ಆಕ್ರೋಶಭರಿತವಾಗಿ ಮಾಧ್ಯಮಗಳು ಭಾಳ ದೊಡ್ಡ ಮಟ್ಟದಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಜ್ಯದ ಪ್ರತಿಯೊಬ್ಬರಿಗೂ ಈ ರೀತಿ ನಿಲುವು ನಮ್ಮದಾಗಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕರ್ನಾಟಕದ ಇತಿಹಾಸ ತೆರಿಪಾಟದಾಯೇ ಪಾಟು ಪಾಡಿದ ಆಲ್ಮಾರ್ಗ ಕುಸಿ ಹಾಕಿತು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಅಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ. ಜಿಲ್ಲಾ ಸಂಘತೆ 3 ವರ್ಷത്തെ ಸೊರಪನಿರೆ ಬೂಕು ಸಾಧನೆರೆ ಜಾಗತಿಕ ಬಂಟರ ಸಂಘತೆ ಒಕ್ಕೂಟത്തെ ತಲೆಮುಪ್ಪ ಐಕಳ ಹರೀಶ್ ಶೆಟ್ಟಿ ಪರ್ತುಕೊಡ್ನತ್ತು. ಕಿಯೋನಿಕ್ಸ್ರೆ ತಲೆಮುಪ್ಪ ಹರಿಕೃಷ್ಣ ಬಂಟ್ವಾಲ್ ಮಡಪ್ಪಾಡಿ ಸಾಲೆರೆ ಮಕ್ಕಗೆ ಬೂಕ್ ಓದಿ ಹಾಕಿತ್ತು. ಮೈಕಾಲ್ತೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಕುತ್ತಲೂರು ಸಾಲೆರೆ ಮಕ್ಕಗೆ ಕಲಿಕಿರೆ ಬಸ್ತು ಓದಿ ಹಾಕಿತ್ತು. ಕರಾವಳಿ ಕಾಲೇಜರೆ ತಲೆಮುಪ್ಪ ಗಣೇಶ್ ರಾವ್, ಪತ್ರಿಕಾ ಭವನ ಟ್ರಸ್ಟ್ರೆ ಪಿರಾಕ್ರೆ ತಲೆಮುಪ್ಪ ಆನಂದ್ ಶೆಟ್ಟಿ, 20 ತಲೆಮುಪ್ಪ ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ರೆ ತಲೆಮುಪ್ಪ ಅಂದು ಮಂಗಳೂರು, ಸುರೂತೆ ಕಾರ್ಯದರ್ಶಿ ಮೊಹಮ್ಮದ್ ಆರಿಫ್ ಪಡುಬಿದ್ರೆ ಮೇಲ್ತೆನ್ನಲಿದ್ದಾರೆ. ಪತ್ರಕರ್ತರ ಸಂಘತೆ ಕರ್ನಾಟಕ ರಾಜ್ಯ ಸದಸ್ಯ ಬಾಲ ಜಗನ್ನಾಥ್ ಶೆಟ್ಟಿ ಬಿರ್ದರ್ಗ್ ಮರ್ಹಬ ಚೊಂತು. ಸಂಘತೆ ಜಿಲ್ಲರೆ ತಲೆಮುಪ್ಪ ಶ್ರೀನಿವಾಸ್ ನಾಯಕ್ ಇಂದಾಜೆ ಸುರೂತ್ಯ ಫಲಕ ಮುಂಡಿದ್ದು. ಸುರೂತ್ಯ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ನನ್ನಿಚಂತು. ಪತ್ರಕರ್ತರ ಸಂಘತೆ ಪಿರಾಕ್ರೆ ತಲೆಮುಪ್ಪ PB ಹರೀಶ್ ರೈ ಪಿನ್ನ ರವೀಂದ್ರ ಶೆಟ್ಟಿ ಲೇಸ್ ನಡಪಾಟಿಯಾರ್. ಮೈಕಾಲ್ದೆ ತೇರೂರರ್ಗಲು ಬಾನಿ ಹಾಕಿಂಟುನಗಲೆ ನಗರ ಪಾಲಿಕೆ ಅಧಿಕಾರಿ ಮಾರಿ ಎನಿಪಾಟುಳ್ಳಾರು. ಇದ್ರ ಎದುರ್ಚಿತ್ತು ಚವ್ವಾಸ 2 ಬಾನ್ಯತ್ಕಾರು ಲಾರಿ ರಡಿಲು ವರ್ಗಿತ್ತು ಪ್ರತಿಭಟನೆ ಹಾಕ್ಯಾರು. ಇದೇ ತಿಂಗಳು 20 ಮೈಕಾಲ ನಗರ ಪಾಲಿಕೆ ಸಭೆಯಲ್ಲಿ ತೀರ್ಮಾನ ಹಾಕಿಯ ಪೋಲೆಮೆ 23 ಮೈಕಾಲ್ತೆ ತೆರೂರರ್ಗಲು ಬಾನಿ ಹಾಕಿಂಟುಲ್ಲಂಗಲೆ ಎನಿಪಾಟಿ ಅಂಟುಳ್ಳಾರು. ನಗರ ಪಾಲಿಕೆ ಅಧಿಕಾರಿಂಗ ಬಾನ್ಯತ್ಗೆ ಆಧಾರ ಐತಿನ ಬಸ್ತಂಗಲೆ ಪೊಡಿ ಹಾಕಿತ್ತು ಲಾಡಿರು ನೊರಚೊಂಟು ಪೋಯಂಟುಳ್ಳಾರು ಬಾನ್ಯತಂಗ ಸುರುತ್ತಂಡೆ ಬಾರಿ ಅರ್ಸ ಕಾಟಿನಾರು. ಆಯಂಗುಂ ಅದರೆಲ್ಲ ಅಧಿಕಾರಿಂಗ ಬೆಲಿಯ ಬಿಸೇಮೆ ಹಾಕಿತಿಲ್ಲ ಅಂತ ಚವ್ವಾಸ 2 ಸೈದಾನಿ ಬೀವಿ ದರ್ಗತ್ತೆ ಮುಟ್ಟವುಲ್ಲೆ ಬಾನ್ಯತ್ತಂಗಲೆ ಎನಿಪಾಟೋಗು ಅರ್ಸ ಕಾಟಿಯೇ ಬಾನ್ಯತ್ತಂಗ ಅಧಿಕಾರ ರಂಕ್ ಧಿಕ್ಕಾರ ವಿಲ್ಚಿತ್ತು ಲಾರಿರ ಅಡಿಲು ವರ್ಗಿತ್ತು ಪ್ರತಿಭಟನೆ ಹಾಕ್ಯಾರು. ಬಿಡುವುದಿಲ್ಲ
ನೋಡುವ ಅಧಿಕಾರಿಗಳಿಗೆ ಧಿಕ್ಕಾರ 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 ನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬಡವರ ಹೊಟ್ಟೆ ಹೊಡೆಯುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬಡವರ ಹೊಟ್ಟೆ ಹೊಡೆಯುವ ಅಧಿಕಾರಿಗಳಿಗೆ ಧಿಕ್ಕಾರ 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 ಭರವಸೆ ಇದೆ. ಬಟ್ ನಮಗೆ ನಮ್ಮ ಸಮಸ್ಯೆ ಪರಿಹಾರ ಆಗಿದೆ. ಕಾರ್ಯಾಚರಣೆ ನಿಲ್ಲಿಸ್ತೇನಂತ ಭರವಸೆ ಕೊಡದೆ ನಾವು ಇವತ್ತು 20 ಗಂಟೆ ಅಲ್ಲ, ಇನ್ನು ಒಂದು 100 ಗಂಟೆ ಕೂತ್ಕೊಳ್ಳಿಕ್ಕೆ ನಾವು ನಡೆದಿದ್ದೇವೆ. ರೈತರ ಹೋರಾಟ 1 ವರ್ಷ ನಡೀತಾ ಇದೆ. ನಾವು ಒಂದು ನಿರಂತರ ಹೋಗ್ತಾ ಇದ್ದೀವಿ. ನಮಗೆ ಕಾರ್ಯಾಚರಣೆಯನ್ನ ಟಿವಿಸಿ ಕಮಿಟಿ ಚರ್ಚೆ ಮಾಡುವವರೆಗೆ ಕಾರ್ಯಾಚರಣೆ ನಡೆಸುವುದಿಲ್ಲ ಅಂತ ಭರವಸೆ ಕೊಡಿ. ಮನೆಯಲ್ಲಿ ಊಟ ಇಲ್ಲ ಕೆಲವರದ್ದು ಪಾಪ. ಎಷ್ಟು ಮನೆಯನ್ನು ಹಾಳು ಮಾಡಿದ್ರು ಇವರು. ಇವತ್ತಿಗೆ ನಾಶ ಮಾಡಿ ಒಂದು ವಾರ ಆಯ್ತು ಅಂಗಡಿ ಬಂದಾಗಿ. അതിനെ പിന്നെ CITU DYFI സാക്കാരത്തിൽ നഗരപാലികയ്ക്ക് പോയിട്ട് ബായിലെതിർ തെച്ചിത്ത് അധികാരികൾക്ക് ധിക്കാര വിളിച്ചാറ്. തെരൂരർഗരെ ബാന്യത്തുക്ക് ഒപ്പിಗೆ ತಂತು ഇപ്പോൾ ಪಾವತ್ತಂಗಾಯ ನಂಗೆ ಬಾನ್ಯವಾಕೋಗು ಬಿಡಂಟು ಬಸ್ತರೇವು ಬೆಡಕಾಕ್ಕೊಂಡುಲ್ಲಾರು. ಇದಕ್ಕೆ ನಂಗೆ ಅವಕಾಶ ತಂಡಿಲ್ಲ ಅಂತ ಚೊನ್ನಾರು. DYFI ಜಿಲ್ಲೆಯ ತಲೆಮೂಪ BK ಇಮ್ತಿಯಾಜ್, CITU ಜಿಲ್ಲೆಯ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಪಿನ್ನೆ ತೆರೂರರ್ಗರೆ ಬಾನ್ಯಕಾರೆ ಸಂಗತಿ ನೇದಕ್ಕಮಾರ್ ಮುಂಡಿಯಾರು. ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಆಡಳಿತ ವರ್ಗ ಏನು ಕಾನೂನುಬಾಹಿರವಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಕಾರ್ಯಾಚರಣೆ ನಡೆಸಿ ಬೀದಿ ಬದಿ ವ್ಯಾಪಾರಸ್ಥರ ವಸ್ತುಗಳನ್ನು ಅಕ್ರಮವಾಗಿ ವಶಕ್ಕೆ ಪಡೆದು ಅವರ ವಸ್ತುಗಳನ್ನು ಧ್ವಂಸ ಮಾಡಿ ಹಾನಿಗೊಳಿಸಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ದೊಡ್ಡ ರೀತಿಯ ಅನ್ಯಾಯ ಮಾಡಿದೆ, ದೊಡ್ಡ ರೀತಿಯ ನಷ್ಟವನ್ನು ಮಾಡಿದೆ. ಈ ಅನ್ಯಾಯ ಮತ್ತು ಅನ್ಯಾಯವನ್ನು ಖಂಡಿಸಿ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದಿಂದ ಸುಮಾರು 300ಕ್ಕೂ ಹೆಚ್ಚು ನಗರದ ಬೀದಿ ಬದಿ ವ್ಯಾಪಾರಸ್ಥರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಉಪ ಆಯುಕ್ತರು ಬಂದು ನಮ್ಮ ಆಹ್ವಾನ ಸ್ವೀಕರಿಸಿದ್ದಾರೆ. ಆದರೆ ಸಮಸ್ಯೆಯನ್ನು ಅವರು ಬಗೆಹರಿಸಿಲ್ಲ. ಮತ್ತೆ ಅವರು ಕಾರ್ಯಾಚರಣೆ ಮುಂದುವರಿಸುವ ಬಗ್ಗೆ ಸೂಚನೆ ಕೊಡ್ತಾ ಇದ್ದಾರೆ. ಈ ರೀತಿಯ ಒಂದು ದಬ್ಬಾಳಿಕೆ, ಈ ರೀತಿಯ ದೌರ್ಜನ್ಯವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಿಂಗಲ ರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಗ್ರಾಮ ಚಾವಡಿರೆ ಫಜೀರ್ ಚರ್ಚೆ ಇತ್ತು ಮಿತ್ತ ಕೋಡಿಗೆ ನೇರ ಸಂಪರ್ಕ ಹಾಕ್ರೆ ತೆರುಕು ಕೊರೆನಾಲ್ಕಲ್ ಚಾಲನೆ ಕೊಡುಕ್ರಾಂಟ್ ಶಾಸಕ UT ಖಾದರ್ ಚೊಂತು. ಫಜೀರ್ ಗ್ರಾಮತೆ ತಂಜರೆ ರಾಂಬಾಗ್ ಮಾರ್ಗത്തിൽ ಜಂಡಾಮತೆ ವಟ್ಟ ಡಾಮರ್ ಇಡ್ರೆ ಸೊರ್ತುಗು ಶಾಸಕ UT ಖಾದರ್ ಬೆಲಿಯಾಸೆ ತೊಡಕ ಕೊಟ್ಟು. പിന്നെ ಮುಂಡಿ ಅಯಲು ಗ್ರಾಮ ಚಾವಡಿರೆ ಫಜೀರ್ ಚರ್ಚ್ ತಂಜರೆ ಆಯ್ತು ನೇರ್ ಮಿತ್ತಕೋಡಿಗೆ ಸಂಪರ್ಕ ಹಾಕಿದ ಮಾರ್ಗತ್ತೆ ಸ್ವತ್ತುಗು ಕೊರಿಯನಾಲ್ಲೆ ತೊಡಕ ಕೊಡುಕ್ರ. ಇದಕ್ಕೆ ಬೇನ್ಮಯ ಮೊದಲು ಸರ್ಕಾರ ತೆಕೊಂಡೆ ಜವಾಬ್ದಾರಿಗೆ ನಂಡೆದಾಯ್ತಿಕ್ರು ತಂಜರೆ ರಾಂಬಾಗ್ ತೋಲ್ತೆ ಮಾರ್ಗ ಚಮ್ಮೆ ಗುಲಿ ಗುಂಪು ಬುಂಡೆದಲು ವಾಹನ ಹೋಗು ಎಡಂಗೆರಾಯಂಟಿಂದು ಅಂಗನೆ ಇಪ್ಪ ಜಂಡಾ ಮತ್ತೆ ಬಟ್ಟ ಡಾಂಬಾರ್ ಇಡ್ರೆ ಸ್ವರ ತೊಡಗಿರ. ಇದಕ್ಕೆ 30 ಲಾಕ್ ಮೊದಲು ಬೆಚ್ಚಿರ ಅಂತ ತೆರಿಪಾಟಿತ್ತು. ತಂಜರಾಗಿ ರಾಂಬಾಗ್ಗೆ ಹೋಗುವಂಥ ಈ ಒಂದು ರಸ್ತೆಗೆ ಮರುಡಾಮರೀಕರಣಕ್ಕೆ ನಾವು ಇವತ್ತು 30 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದೇವೆ. ಇದೊಂದು ಮುಂದಿನ ದಿನಗಳಲ್ಲಿ ಒಂದು ಸಂಪರ್ಕ ರಸ್ತೆ. ಇದೊಂದು ಬಹುಶಃ ಇವತ್ತು ನಾವು ಇಲ್ಲಿಂದ ನೇರವಾಗಿ ಇದು ಬಹುಶಃ ನಮ್ಮ ಮಿತ್ತಕೋಡಿಗೆ ಸಂಪರ್ಕಿಸುವಂಥ ಒಂದು ಸಂಪರ್ಕ ರಸ್ತೆ. ಈ ರಸ್ತೆ ಭಾಳಷ್ಟು ನಾದುರಸಲಿದ್ದು ಇದನ್ನು ಸರಿಪಡಿಸಬೇಕಂತೇಳಿ ನಮ್ಮ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮೇರಿ ಡಿಸೋಜರವರು, ಉಪಾಧ್ಯಕ್ಷ ರಫೀಕ್ರವರು, ನಮ್ಮ ಇಮ್ತಿಯಾಜ್ ಅವರು, ಸೀತಾರಾಮಣ್ಣನವರು, ಪ್ರಶಾಂತ್ ಕಾಜವರವರು, ಸಮೀರ್ ಅವರು, ಅದೇ ರೀತಿ ಮೀನಾಕ್ಷಿ ಅವರು, ಫ್ಲೋರಿನ್ ಅವರು, ಲತಾಖನ್ ಅವರು, ಈ ರೀತಿ ಎಲ್ಲ ನಿಮ್ಮ ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಇದನ್ನು ಕೇಳಿಕೊಂಡಿದ್ದಾರೆ. ಇದಕ್ಕೆ ನೇತೃತ್ವ ನಮ್ಮ ಮಾಜಿ ಅಧ್ಯಕ್ಷ ಆಗಿರುವಂಥ ಪ್ರಶಾಂತ್ ಕಾಜವ್ ನೇತೃತ್ವ ವಹಿಸಿಕೊಟ್ಟಿದ್ದಾರೆ. ನಾವು ಇದಕ್ಕೆ ಚಾಲನೆ ಇವತ್ತು ಊರವರೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೇವೆ. ಬಹುಶಃ ನಮ್ಮ ಜುಮಾ ಹನೀಫಾಕನವರು, ಲಕ್ಷ್ಮಣಣ್ಣನವರು, ಸೀತಾರಾಮಣ್ಣನವರು ಇವರೆಲ್ಲ ಊರ ಹಿರಿಯರು ಇವತ್ತು ನಮ್ಮ ಜೊತೆ ಇವತ್ತು ಇದ್ದಾರೆ. ವೈದ್ ಬಾ. ಬಹುಶಃ ಅದಕ್ಕಾಗಿ ನಾನು ಸರ್ವರಿಗೂ ನನ್ನ ವಿಶೇಷವಾದ ಸಲ್ಲಿಸಿಕೊಂಡು ಈ ಒಂದು ರಸ್ತೆ 2 ಕಿಲೋಮೀಟರ್ ರಸ್ತೆಗೆ 30 ಲಕ್ಷ ರೂಪಾಯಿಯ ಮರುಡಾಮರೀಕರಣ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ನೇರವಾಗಿ ಪ್ರಶಾಂತ್ ಕಾಂಜ ಮಿತ್ತಕೋಡಿಗೆ ಸಂಪರ್ಕಿಸುವಂತಹ ಏನು ಅನುದಾನ ಬೇಕು ಅದು ಮುಂದಿನ ಅನುದಾನ ಅದಕ್ಕೆ
ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಅಂತ ಹೇಳಿಕೆ ನಾನು ಇವತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ತಲೆಮೂಪ ಪ್ರಶಾಂತ್ ಕಾಜವ ಮುಂಡಿತ್ತು ಕಾದರ್ ಪೊಲ್ತೆ ಶಾಸಕ ಎನಿವರ್ತ ಇಲ್ಲೇ ಪರ್ರಾಯத்துக்கு போயெங்கும் ಅವ್ರತೆ ಆಲ್ಮಾರು ಜೊಲ್ರಿ ಪಲಕೋ ಚಂದೆಂಗು ನಿಗಳರಾಯತ್ತೆ ಕಾದರ್ ಪೊಲ್ತೆ ಶಾಸಕ ನಂಕಿಲ್ಲೆಲ್ಲೇ ಚೊಂದು ಬೇಜಾರಾಕ್ರಾರು ஒரு ராயத்து எனிவர் ராயத்துக்கு சம்பர்க்க ஆக்குறதாய் ஆல்ಚನ ಕಾದರೊಟ್ಟ ಉಲ್ಲೇದಲು ಅಯಲು ಎಲ್ಲರೇ ಪಿರ್ಸತೆ ಆಲ ಇರಿಂಟು ಚೊಂತು ಪಜೀರ್ ಗ್ರಾಮದ ಎಂಕಲ್ನ ಶಾಸಕರು ಆ ಭಾಗವು ಪೋಂಡಲ ಆ ಭಾಗದ ಕಷ್ಟ ಪಕ್ಕ ಸುಖತ ಮಧ್ಯ ಇತ್ತು ದಲ್ಪ ಅಕ್ಕಲ ಒಡನಾಡಿಯದು ಇತ್ತು ನಡೆದಾತ್ರ ಎಂಕಲ್ನ ಪಜೀರ್ ಗ್ರಾಮ ಅವಡು ಕುರ್ನಾಡ್ ಗ್ರಾಮ ಅವಡು ಅರ್ನ ವ್ಯಾಪ್ತಿದ ಪೂರ ಇಡೀ ವಿಧಾನಸಭಾ ಕ್ಷೇತ್ರದ ಹಳ್ಳಿಡು ಮೂದಕ್ಕೆ 80% ಇನಿ ರಸ್ತೆ ಆತನ ಬಣ್ಯರೆ ಎಂಕಲ್ ಬಾರಿ ಸಂತೋಷ ಪಡೋದಿಲ್ಲ ಇನಿ ವಿಚಾರದಾದ ಬಂದಾಗ ಎಂಕಲ್ನ ಶಾಸಕರು ಇತರ ಜಾಗೆಗೆ ಪೋನಾಗ ನಿಮ್ಮಂಥ ಶಾಸಕರು ನಮ್ಮವರಿಗೆ ಬೇಕಿತ್ತು ಅಂತ ಪನ್ಪೇರು ಅವು ಅವ್ರನ್ನ ಅಭಿವೃದ್ಧಿ ಬಕ್ಕ ಅವ್ರನ್ನ ನಿಸ್ವಾರ್ಥ ಸೇವೆ ಆರು ಏಪಲ ಬಡ ಜನರ ಮಧ್ಯಡು ಮಧ್ಯಮ ವರ್ಗದ ಜನಗಳ ಮಧ್ಯಡು ಇತ್ತದು ಕೆಲಸ ಮಲ್ಪನೊಂಜಿ ವ್ಯಕ್ತಿ ಸಾಮಾನ್ಯರಾದ ಮಲ್ಲಾಕ್ಲಾದು ಮಧ್ಯಮ ವರ್ಗದಕ್ಲಾದು ಒಂಜಿ ಒಡನಡಿಯದು ಉಪ್ಪುನಂಚಿನ ಸ್ನೇಹಜೀವಿ ಏನಂಚಿನ ಶಾಸಕರಿತ್ತಂದ್ರೆ ಅವು ಎಂಕಲ್ನ ಯೂಟಿಕ್ಕಾದರು ಅಂಚೆ ಅದಪ್ಪನ ಎಂಕ್ಲಿಗೆ ಭಾರಿ ಖುಷಿ ಅವನುಂಡು ಓವೇ ಸಂದರ್ಭ ಏತೇ ತುರುತು ವಿಚಾರ ಇತ್ತಂದಲ್ಲ ಆ ಭಾಗಕ್ಕೆ ಸ್ಪಂದನ ಕೊಡ್ಪನ ಮಲ್ಲ ಒಂಜಿ ಗುಣ ಇತ್ತನಂಚಿನ ಕಾದರ್ರಿ ಇನಿ ಎಂಕಲ್ನ ರಸ್ತೆನ ಗುದ್ದಲಿ ಪೂಜೆ ಮಲ್ತು ಪೋತೆರು ಪಜೀರ್ ಗ್ರಾಮ ಪಂಚಾಯತ್ ಪಿರಾಕ್ರ ತಲೆಮೂಪ ಐತಿನ್ನೆ ಭರತ್ ರಾಜ್ ಶೆಟ್ಟಿ ಪಜೀರ್ ಗುತ್ತು ಇಮ್ತಿಯಾಜ್ ಪಜೀರ್ ಫ್ಲೋರಿನ್ ಡಿಸೋಜಾ ಸೀತಾರಾಮ್ ಶೆಟ್ಟಿ ನಜೀರ್ ಮೊಯ್ದೀನ್ 20 ತಲೆಮೂಪ ಮೇರಿ ಫೆರ್ನಾಂಡಿಸ್ ಜಂಡಾಮತೆ ತಲೆಮೂಪ ರಫೀಕ್ ಪಜೀರ್ ಸದಸ್ಯರಾಯ ಲತಾ ಮೀನಾಕ್ಷಿ ಜೊಹರ പിന്നെ പല്ലിര തലമുപ്പ മുഹമ്മദ് ഹനീഫ് ಕಾಂಗ್ರೆಸ್ ಪಕ್ಷത്തെ ಜಂಡಾಮತೆ ತಲೆಮೂಪ ಅಬೂಬಕ್ಕರ್ ಕಲ್ಪಾದೆ ನೇದಾಕರಾಯೆ ಲಕ್ಷ್ಮಣ ಪೂಜಾರಿ ಹರಿಪ್ರಸಾದ್ ಬದ್ರುದ್ದೀನ್ ಪಾನ್ಯಾಲ ಯೂಸುಫ್ ಪಾನ್ಯಾಲ ಅಲಿ ಪಜೀರ್ ಅಬ್ದುಲ್ ಖಾದರ್ ಪಜೀರ್ ಹಸನ್ ಅಚ್ಚು ಪಜೀರ್ ಜನಾರ್ದನ ಪಜೀರ್ ಸಮೀರ್ ಪಜೀಲ್ ಮೇಲ್ತೆನಲಿದ್ದಾರೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಪುದಿಯ ದೇವಸ್ಥಾನಕ್ಕೆ 25 ಕೋಟಿ ಖರ್ಚುಂಡು ಅದಲ್ಲಂಟು ಬಂಗಾರೆ ಕಲಶ ಬೇಕ್ರೆ ಸೊರಪನಿ ನಡ್ಕೊಂಡು ಜಿ ಶಂಕರ್ ಚೊಂತು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ದಕ್ಷಿಣ ಕನ್ನಡ ಮೊಗವೀರ ಮಹಾಸಂಘ ಶ್ರೀ ಮಹಾಲಕ್ಷ್ಮಿ ಸ್ವರ್ಣ ಕಲಶ ನಿರ್ಮಾಣ ಕಮಿಟಿಯ ತರಫುಲು ಬಂಗಾರ ಸಂಗ್ರಹಾಲಯ ಚನಿಯಾಸೆರನ್ನು ನಡೆಯಿತು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿರೆ ಸುರೂತೆ ತಲೆಮೂಪ ನಾಡೋಜ ಡಾಕ್ಟರ್ ಜಿ ಶಂಕರ್ ಮುಂಡಿತು 25 ಕೋಟಿ ಖರ್ಚಿಲು ದೇವಸ್ಥಾನದ ಸೊರಪನಿ ನಡ್ನೋಟುಂಡು ಉಳ್ಳಾಲ್ತಲೆ ಸುಮಾರು 700 ಗ್ರಾಂ ಬಂಗಾರು ಸಂಗ್ರಹ ಆಯಿರು ಇಂಟು ಚೊಂತು ಯಾರಿಗೆ ಒಪ್ಸೋದು ಅನ್ನುವ ಒಂದು ಚಿಂತನೆಯಲ್ಲಿದ್ದಾಗ ಅದನ್ನು ಮನೋಜ್ ಸಾಲ್ಯಾನ್ರ ಒಂದು ನೇತೃತ್ವದಲ್ಲಿ ಉದಯ್ ಕುಮಾರ್ ರಟ್ಟಿ ಅಂಗಡಿ ಇರ್ಬೋದು, ಸತೀಶ್ ಕುಂದರ್ ಇರ್ಬೋದು, ಶರತ್ ಇರ್ಬೋದು, ಶಾನ್ ಅಮೀನ್ ಮತ್ತು ಇನ್ನೊಬ್ಬರ ಹೆಸರು ಸತೀಶ್, ಇವರೆಲ್ಲರ ಒಂದು ತಂಡ ಮಾಡಿ ಒಂದು ಈ ಭಾಗದಲ್ಲಿ ಮಂಗಳೂರು ವಲಯ, ಮಧ್ಯ ವಲಯ, ಹಾಗೆ ಬಗ್ವಾಡಿ ಭಾಗದಲ್ಲಿ ಕೂಡ, ಉಡುಪಿ ವಲಯ ಬಗ್ವಾಡಿ ಭಾಗದಲ್ಲಿ ಕೂಡ ಮಾಡಿ ಈಗಾಗಲೇ 2 kg ಚಿನ್ನವನ್ನು ಆ ತಾಯಿಗೆ ಮೊನ್ನೆ ಉಡುಪಿ ವಲಯ ಮತ್ತು ಬಗ್ವಾಡಿ ವಲಯದವರು ಸಮರ್ಪಣೆ ಮಾಡಿದ್ದಾರೆ. ನಾವೊಂದು 5 kg ಚಿನ್ನದ ಒಂದು ಗುರಿಯನ್ನು ನಾವು ಹೊಂದ್ಕೊಂಡಿದ್ದೇವೆ. ಆ ಮಹಾಲಕ್ಷ್ಮಿ ತಾಯಿಗೆ ಚಿನ್ನ ಅಂದರೆ ಭಾಳ ಇಷ್ಟ ಅಂತ ನಮಗೆಲ್ರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಈಗ ಮನೋಜ್ ಸಾಲ್ಯಾನ್ ಹೇಳಿದ್ರು, ಸುಮಾರು ಒಂದು 600ರಿಂದ 700 ಗ್ರಾಮ್ ಅವರು ಇವತ್ತು ಕೊಡಲಿಕ್ಕಿದ್ದಾರೆ ಮತ್ತು 25ನೇ ತಾರೀಕು ತನಕ ಖಂಡಿತ ಸಮಯ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮಹಿಳೆಯರು ಅದರಲ್ಲಿ ನೀವು ಮನಸ್ಸು ಮಾಡ್ಬೇಕು. ಯಾಕಂದರೆ ವ್ಯಾಘ್ರ ಚಾಮುಂಡಿ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಾನು ನೋಡಿದ್ದೇನೆ, ಪ್ರತಿಯೊಂದು ಕೆಲಸದಲ್ಲಿ ಡೊನೇಷನ್ನಲ್ಲಿ ಭಾಗವಹಿಸಿದ್ದೇನೆ. ಮೀನು ಕೊಯ್ಯೋರು ಕೂಡ ಒಂದು ಪಾಲನ್ನು ನೀವು ಕೊಟ್ಟಿದ್ದೀರಿ. ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಖಂಡಿತ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಇದೆ, ಖಂಡಿತ ನೀವು ಕೊಡ್ತೀರಿ. ಭಜನಾ ಮಂದಿರದವ್ರು ಇರ್ಬೋದು, ಬೇರೆ ಬೇರೆ ಎಲ್ಲರೂ ಸಣ್ಣದ ನಾ ಹೇಳಿದ್ದು ನಾನೀಗ ಒಂದು ಎಕ್ಸಾಂಪಲ್. ಆ ದೃಷ್ಟಿಯಲ್ಲಿ ದೇವರಂದ್ರೆ ನಿಮ್ಗೆಲ್ರಿಗೂ ಒಂದು ಭಯಭಕ್ತಿ ಇರ್ತದೆ. ಈಗ 6ನೇ ತಾರೀಕು ನಡೆಯುವ ಒಂದು ಪ್ರತಿಷ್ಠಾಪನೆ ಆ ತಾಯಿಯದು, ಹಾಗೆ 9ನೇ ತಾರೀಕು ಅಲ್ವಾ ಬ್ರಹ್ಮ ಕಲಶೋತ್ಸವಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ನಾಗಮಂಡಲ ಕೂಡ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿದ್ದೇವೆ ಆ ತಾಯಿಯ ಸನ್ನಿಧಿಯಲ್ಲಿ. ಯಾಕಂದ್ರೆ ನಾಗಬನ ಕೂಡ ಒಂದು ಹೊಸ ಶೈಲಿಯಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ. ಉಳ್ಳಾಲ ಮೊಗವೀರಪಟ್ಟಣ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನತೆ ಸುರೂತೆ ಪೂಜಾರಿ ಸುಭಾಷ್ ಪೂಜಾರಿ ಬೆಲ್ಚೆ ಪಿಡಿಪಾಟಿತ್ತು ಲೇಸುಗೆ ತೊಡಕ ಕೊಡ್ತಿತ್ತು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಇದ್ರೆ ಜಂಡಾಮತೆ ತಲೆಮೂಪ ಸುಭಾಷ್ ಚಂದ್ರ ಮೇಲ್ತೆಂದರೆ ಮೂಪ ಐತಿಂತು. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನತೆ ತಲೆಮೂಪ ವಸಂತ್ ಅಮೀನ್ ಗುರಿಕಾರ, ಮಧ್ಯಸ್ಥ ಗಂಗಾಧರ ಸುವರ್ಣ, ಸ್ವರ್ಣ ಕಲಶ ನಿರ್ಮಾಣ ಕಮಿಟಿ ಕೇಂದ್ರತೆ ಗೌರವ ಸಲಹೆಗಾರ ಸದಾನಂದ ಬಂಗೇರ,
ಮೈಕಾಲ ಕಮಿಟಿಯ ಗೌರವ ಸಲಹೆಗಾರ ಮೋಹನ್ ಬೆಂಗ್ರೆ, ಕರ್ನಾಟಕ ಮೀನುಗಾರಿಕೆ ನಿಗಮತೆ ತಲೆಮೂಪ ನಿತಿನ್ ಕುಮಾರ್, ಕರ್ನಾಟಕ ಪರ್ಸಿನ್ ಮೀನುಗಾರರ ಬೋಟ್ ಸಂಘತೆ ತಲೆಮೂಪ ಶಶಿಕುಮಾರ್ ಮೆಂಡನ್ ಪಿನೆ ಚಮ್ಮೆ ಬಿರುಂದರ್ ಮೇಲ್ತೆಲಿದ್ದಾರೆ. ದಯಾನಂದ ಬಂಗೇರ ಬಿರುದರ್ಗ್ ಮರ್ಹಬ ಚೊಂತು ಮೊಗವೀರ ಸಂಘತೆ ತಲೆಮೂಪ ಮನೋಜ್ ಸಾಲಿಯಾನ್ ಸುರೂತ್ಯ ಫಲಕ ಮುಂಡಿತು. ರಾಜೇಶ್ ಉಲ್ಲಾಲ್ ನನ್ನಿ ಚೊಂತು ವಾಸುದೇವರ ಉಲ್ಲೇಸ್ ನಡಪಾಟಿತ್ತು. ಕೊರೋನಾ ಬನ್ನಪ್ಪ ಚಮ್ಮೆ ರೂಪದಲ್ಲಿ ಸಹಾಯ ಹಾಕಿದಾಯೆ, ಅದಲ್ಲಂಟು ಬೇರೆ ಬೇರೆ ರೂಪದಲ್ಲಿ ಪಂಚಾಯತ್ಗೆ ಮೊದಲು ಬಂದಿದ್ದಾಯೆ. ಇನ್ಫೋಸಿಸ್ ಪಜೀರ್ ಗ್ರಾಮത്തെ ಪೆರಿಮೆಂಟ್ ಪಂಚಾಯತ್ ಜೆಂಡಾ ಮತ್ತೆ ತಲೆಮುಪ್ಪ ರಫೀಕ್ ಪಜೀರ್ ಚೊಂತು ನಗಲೆ ಗ್ರಾಮದಲ್ಲಿ ಇನ್ಫೋಸಿಸ್ ಉಳ್ಳೇದು ಎಲ್ಲರಿಗೂ ಪೆರಿಮೇರೆ ವಿಷಯ. ಪಜೀರ್ ಗ್ರಾಮ ಪಂಚಾಯತ್ ಇನ್ಫೋಸಿಸ್ ತರಪಲು ವರ್ಷದ 14 ಲಾಕ್ ಮೊದಲು ಬಂಡು. ಅದಲ್ಲಂಟು ಗ್ರಾಮത്തെ ಅಭಿವೃದ್ಧಿಗೆ ಬೇನ್ಮಾಯ್ತು ಮೊದಲು ತಂದಂಟುಳ್ಳ 2 ಪಜೀರ್ ಗ್ರಾಮ ಪಂಚಾಯತ್ ಜೆಂಡಾ ಮತ್ತೆ ತಲೆಮುಪ್ಪ ಮೊಹಮ್ಮದ್ ರಫೀಕ್ ಸುದ್ದಿಗೋಷ್ಠಿಲಿ ಚೊಂತು. ಅದರ ನಡುವಲ್ಲಿ ಈಗ ಜನವರಿ ನಂತರ ಅದನ್ನು ಉರಿಸ್ತೇವೆ ಅಂತಕ್ಕಂಥ ಹೇಳಿದ ಭರವಸೆ ಮೇಲೆ ಪುನಃ ನಾವು ಪ್ರತಿಭಟನೆ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾವು ಪಂಚಾಯತ್ ಬಾಡಿ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇನ್ಫೋಸಿಸ್ ಸಂಸ್ಥೆ ಇಲ್ಲಿ ಬಂದದ್ದು ನಮಗೆ ಭಾರಿ ಒಂದು ಹೆಮ್ಮೆ ವಿಚಾರ, ನಮ್ಮ ಗ್ರಾಮದಲ್ಲಿ ಸಂತೋಷ. ಯಾಕಂತ ಹೇಳಿದರೆ ಹಲವಾರು ಯೋಜನೆಗಳನ್ನು ಕೂಡ ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲದೂ ಕೂಡ ಈ ಕರೋನಾ ಟೈಮಲ್ಲಿ ಕೂಡ ಅವರು ಬೇಕಾದ ಇದನ್ನು ಅವರು ಮಾಡಿದ್ದಾರೆ, ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯತ್ ವತಿಯಿಂದ ಹಲವಾರು ಯೋಜನೆಗಳನ್ನು ಕೇಳಿದಾಗಲೂ ಕೂಡ ನಮಗೆ ಅವರು ಪಂಚಾಯತಿಗೆ ನೀಡಿದ್ದಾರೆ. ಪಂಚಾಯತ್ಲಿ ಚಮ್ಮೆ ಮೊದಲಿಲ್ಲಾತೆದಲು ತೆರುಕಿಟ್ಟದಾಯ ಹೈ ವೋಲ್ಟೇಜ್ ಬಲ್ಬ್ರೆ ಸುಧಾರಿಕೆಗೂ ಸಾಧ್ಯ ಆಗುತ್ತೆದಲು ಜಿಲ್ಲಾಧಿಕಾರಿ ಪಿನ್ನ ಶಾಸಕ ಕಾದರ ಫಲಕ ಪೋಲಮೆ ಜನವರಿಯಲ್ಲಿ ತೆರು ಬೆಲ್ಚೆ ಹಾಕೋಗು ಇನ್ಫೋಸಿಸ್ ಒಪ್ಪಿರಿಂಟು ರಫೀಕ್ ತೆರಿಪಾಟಿತ್ತು. DC ಅವರ ಹತ್ರ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಹತ್ರ ಮೀಟಿಂಗಲ್ಲಿ ನಾವು ಅಧ್ಯಕ್ಷರು ಮತ್ತು ಸದಸ್ಯರು ಹೋದಾಗ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೆವು. ಯಾಕಂತ ಹೇಳಿದರೆ ನಮ್ಮ ಪಜೀರು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸಿನ ಕೊರತೆ ಇದೆ. ಯಾಕಂತ ಹೇಳಿದರೆ ಆ ಟ್ಯಾಕ್ಸ್ ಮುಖಾಂತರ ನಮಗೆ ಇಲ್ಲಿ ಬರುವಂಥ ಅನುದಾನದಲ್ಲಿ ಮತ್ತು ಟ್ಯಾಕ್ಸ್ನಲ್ಲಿ ನಮಗೆ ಇಲ್ಲಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಆ ದಾರಿದೀಪವನ್ನು ಅವರೇನು ಹೇಳಿದರು ಅಂತ ಹೇಳಿದರೆ, ನೀವು ಪಂಚಾಯತ್ ವತಿಯಿಂದ ಉರಿಸಬೇಕಂತ ಹೇಳಿ. ಆವಾಗ ನಾವು ಹೇಳಿದೆವು, ನಮ್ಮ ಈ ಪಂಚಾಯತ್ ನಿಧಿಯಿಂದ ಉರಿಸಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಅನುದಾನ ಜಾಸ್ತಿ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ಮನವರಿಕೆ ಮಾಡಿದಾಗ ಜಿಲ್ಲಾಧಿಕಾರಿಯವರು ಆದೇಶವನ್ನು ಇನ್ಫೋಸಿಸ್ನವರಿಗೆ ಮಾಡಿದರು, ನೀವೇ ಅದನ್ನು ಉರಿಸಬೇಕಂತೇಳಿ. ಅದಕ್ಕೆ ಕುರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ದಾರಿದೀಪವನ್ನು ಕುರ್ನಾಡು ಗ್ರಾಮ ಪಂಚಾಯತಿನವರೇ ಉರಿಸ್ತಾ ಇದ್ದಾರೆ. ಅದೇನಂತ ಹೇಳಿದರೆ ಅಲ್ಲಿ ಅವರಿಗೆ ಟ್ಯಾಕ್ಸ್ ಜಾಸ್ತಿ ಬರ್ತದೆ, ಅನುದಾನ ಇದೆ, ಅದರ ಮುಖಾಂತರ ಅವರು ಉರಿಸ್ತಾರೆ. ಇಲ್ಲಿ ನಮಗೆ ಇಡೀ ಗ್ರಾಮಕ್ಕೆ ಬಳಸುವಂಥ 5-6 ಲಕ್ಷ ರೂಪಾಯಿ ಅನುದಾನ ಲೈಟಿನದ್ದು ಬಿಲ್ಲನ್ನು ಈ ಇನ್ಫೋಸಿಸ್ ಎದುರುಗಡೆ ಇರುವಂಥದ್ದಕ್ಕೆ ಉರಿಸಿದರೆ ಅದು ಪೋಲಾಗ್ತದೆ. ಅದಕ್ಕೆ ಬೇಕಾಗಿ ಅವರು ಆದೇಶವನ್ನು ನೀಡಿದರು. ಅದರ ನಂತರ ನಾವು ಕೂಡ ಪಂಚಾಯತ್ ವತಿಯಿಂದ ಅಧ್ಯಕ್ಷರು, ನಾವು ಪಂಚಾಯತ್ ಬಾಡಿ ಇನ್ಫೋಸಿಸ್ನವರಿಗೆ ಲೆಟ್ರನ್ನು ಹಾಕಿದೆವು. ನಂಗೆ ಕಡ್ಲಾಸ್ಗೆ ಬೆಲೆ ಬೆಚ್ಚ ಇನ್ಫೋಸಿಸ್ ಅಧಿಕಾರಿಮಾರು ಜನವರಿ ತಿಂಗಳು ತೆರು ಬೆಲ್ಚೆ ಹಾಕೋ ಒಪ್ಪಿರಾರಂಟು ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಇಮ್ತಿಯಾಸ್ ಪಜೀರ್ ಚೊಂತು. ಈಗ ಇನ್ಫೋಸಿಸ್ ಸಂಸ್ಥೆಯವರು ಕೂಡಲೇ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಕೂಡಲೇ ಅವರು ಸ್ಪಂದಿಸಿದ್ದಾರೆ. ಕೂಡಲೇ ನಮ್ಮ ಪಜೀರ್ ಪಂಚಾಯತಿಗೆ ಲೈಟ್ ಉರಿಸುವಂಥ ಭರವಸೆ ನೀಡಿರ್ತಾರೆ. ನಮ್ಮ ಶಾಸಕರು ಕೂಡ ಮಾತಾಡಿದ್ದಾರೆ, ಈಗಾಗಲೇ ನಾವು ಕೂಡ ಮಾತಾಡಿದ್ದಕ್ಕೆ ಸ್ಪಂದಿಸಿದ್ದಾರೆ. ಇದರ ಹಿಂದೆ ಕೂಡ ನಮಗೆ ಅಂಗನವಾಡಿ ನಂತರ ಅದಕ್ಕೆ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ, ಕೊಳವೆ ಮಾಡಲಿಕ್ಕೆ. ನಮ್ಮ ಈಗಾಗಲೇ ಕಮಲಾಪದ ಎಂಬಲ್ಲಿ ಚತುಷ್ಪದ ರಸ್ತೆಗೆ ಪಜೀರ್ ಮುಖಾಂತರ ಹಾದು ಹೋಗಲಿಕ್ಕೆ ಒಳ್ಳೆ ಅನುದಾನವನ್ನು ನೀಡಿ ಒಳ್ಳೆ ರಸ್ತೆಯನ್ನು ನೀಡಿದ್ದಾರೆ. ಅದರಿಂದ ನಾವು ಎಲ್ಲರನ್ನು ಸೇರಿಸಿಕೊಂಡು ಒಟ್ಟಿಗೆ ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪಂಚಾಯತ್ ತಲೆಮುಪ್ಪಾಯಿ ಮೇರಿ ಫೆರ್ನಾಂಡಿಸ್, ಪಿರಾಕ್ರೆ ತಲೆಮುಪ್ಪ ಸೀತಾರಾಮ್ ಶೆಟ್ಟಿ, ಸದಸ್ಯ ಮೀನಾಕ್ಷಿ ಸುದ್ದಿಗೋಷ್ಠಿಲಿದ್ದಾರೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದ್ರೆ ಉಳ್ಳಾಲ ಡಿಸ್ಟ್ರಿಕ್ಟ್ ಸಭೆ ಬೆಲಿಯಾಸರನ್ನು ತೊಕ್ಕೋಟ್ಲು ನಡ್ಡುತ್ತು. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದ್ರೆ ಉಳ್ಳಾಲ ಡಿಸ್ಟ್ರಿಕ್ಟ್ ಮೀಟ್ 2021 ಸಭೆ ತೊಕ್ಕೋಟುಲು ಬೆಲಿಯಾಸ್ ನಡ್ನುತ್ತು. ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಇಮ್ತಿಯಾಸ್ ಗೋಲ್ತಾ ಮಜಲ್ ಸಭೆಯಲ್ಲಿ ಮುಂಡಿತ್ತು. ಇಂದು ಸಮುದಾಯத்துக்கு ಚಮ್ಮೆನ ಮುಂತುಲು ಎಡಗೇರುಂಡು ಅದೆல்லாம் ಎದುರಿಕನಾಯಂಗ್ ಸಮುದಾಯ ಒಗ್ಗಟ್ಟಲಿಕ್ಕೊಂಡು ತೆರಿಪಾಟಿತ್ತು. ಮುಸ್ಲಿಂ ಸಮುದಾಯತ್ತಿಗೆ ಖಾಲಿ ಮುಸ್ಲಿಂ ಸಮುದಾಯತ್ತಿಗೆ ಮೇಲೆಡ್ತವನ್ಗೆ ஒரு ಸೆಟಪ್ ಬೇನ್ವಾ ಎಂದ್ರೆ ಬಿಯರಿಕ್ವಾರು ಆಲ್ಮಾರ್ ಎಂದ್ರೆ ಬಿಯರಿಕ್ವಾರು ಈಗಂತರು ಬಿಯರ್ ಚದುಕೊಂಡಾಯಿಟ್ಟಿಕ್ಕೆ ನಂಗೆ ಎಲ್ಲರೂ ಬ್ಯಾಕ್ ಸ್ಟೆಪ್ വെച്ചോണ്ടുള്ളേ ಎಂದ್ರೆ ಬಿಯರಿಕ್ವಾರು ಫಸ್ಟ್ ಅದಕ್ಕುള്ള ಕ್ವಶನ್ಗೆ ಆನ್ಸರ್ ನಂಗೆ ಕೇಳ್ಕೊನಾಯಿಟ್ಟಿಕ್ರೆ ಇಂಗಂತೊರು ಸೆಟಪ್ ನಂಗೆ ಬೇನಾ ಮುಸ್ಲಿಂ ಸಮುದಾಯತ್ತಿಗೆ ಮಾತ್ರ ಇಂಗಂತೊರು ಸೆಟಪ್ ಬೇನು
അതിലെന്ത് ഡൗട്ടില്ല അല്ലേ. ബേൻ 100% ബേൻ എന്താ ചൊന്നെങ്കിൽ ഞങ്ങൾ ഡിസ്ക്രിമിനേഷൻ അങ്ങനെ അങ്ങളത് ಬೇರೆ ഇങ്ങളത് ಬೇರೆ ആക്കറല്ല. ഞങ്ങളെ സമുദായത്തെ ആൾമാർ മേലെടുത്തോണെങ്കിൽ അത് ഞങ്ങമേ സ്വറാക്കിട്ടാണ്. പിന്നോർത്ത ಬಂದ್ರೆ ഞങ്ങൾ ಬೇನಾയിട്ട് സ്വറാക്കില്ല. ഞങ്ങളൊരു സമുദായം എങ്ങനെ ആയിട്ട് ചൊന്നെങ്കിൽ അത് ഫസ്റ്റിൽ പിന്നെ ಬಂದ എനിക്കതൊരു സമുദായം അത് ഞങ്ങൾ ಕಂಪ್ಲೇಂಟ್ ಹಾಕರಲ್ಲ. എങ്ങനത്തെ ഒരു ആൾമാർ ചൊന്നെ ഞങ്ങൾ എന്തിനാകര ചൊന്നെങ്കിൽ ഒരു കട്ടയിൽ തെച്ചിട്ടാ അസർ കളിച്ചിട്ട് ഒരു കട്ട തയ്ക്കിற കട്ടയിൽ തെച്ചിട്ട് ഞങ്ങൾ ആക്കിற സമുദായം എന്തിനാ സ്വറാകര ചൊന്നെങ്കിൽ ಕಂಪ್ಲೇಂಟ್ ಖಾಲಿ ಕಂಪ್ಲೇಂಟ್ ಅದಾಯ್ತು ಇದಾಯ್ತು ಹಿಂಗನೆ ಹಾಕ್ರ അങ്ങനെ ആയിട്ട് അവിടെ പോണ അവിടെ അങ്ങനെ ആക്കിയാറ് ഞങ്ങളെ ഇങ്ങനെ മേൽ പറഞ്ഞു ಬಿಟ್ಟಿಲ್ಲ ಊಡ ಬರ್ಮ ഞങ്ങളെ ഇങ്ങനെ തടഞ്ഞാറ് ഇതെല്ലാം ഞങ്ങൾ ಕಂಪ್ಲೇಂಟ್ ಹಾಕರಲ್ಲಾಂಟ್ ಆ ಕಂಪ್ಲೇಂಟ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಹಾಕೋದು ഞങ്ങൾ എന്തിരാക്കിരാണ്. ಅಸೋಸಿಯೇಷನ್ ರಾಜ್ಯത്തെ ತಲೆಮೂಪ ಸಿರಾಜ್ ಎರ್ಮಲ್ ಸಭೆಲ್ ಮುಂಡಿತ್ತು ಕರೆಕ್ಟ್ ಅಲ್ಲೇ ಅವನಿಗೂ ನಂಗೆ ಎಲ್ಲರೂ ಸಪೋರ್ಟ್ ಆಗಡ ಓಡ್ತೆ ಸುಳ್ಯತ್ತೆ ಬಿಡ್ಸಿತ್ತು ಬ್ಯಾಂಗ್ಳೂರೇ ಬಿಡ್ಸಿತ್ತು ಭಟ್ಕಲ್ತೆ ಬಿಡ್ಸಿ ಎಲ್ಲರೂ ಅವನಿಗೂ ಸಪೋರ್ಟ್ ಆಗಡ ಇನ್ಶಾಲ್ಲ ನಂಗೆ ಪಿನ್ನ ಇಂಟರ್ ಡಿಸ್ಟಿಕ್ ಆಗಡ ಇಂಟರ್ ಡಿಸ್ಟಿಕ್ ಆयल പിന്നെ സ്റ്റേറ്റിൽ ഒരു ബെസ്റ്റ് 2 പ്ലെയർ സെലക്ട് ആകട ബെസ്റ്റ് 2 പ്ലെയർ സെലക്ട് ആക്കിയാൽ പിന്നെ ഞാൻ ക്രിക്കറ്റിക്ക് ಬಂದೆ ಅಂಡರ್ 14 ഞങ്ങളെ സമുദായത്തിൽ ഞങ്ങളെ കർണാടകത്തിൽ ഇക്കടോ ബെസ്റ്റ് 2 പ്ലെയർ ബെസ്റ്റ് 5 പ്ലെയർ കുಟುಂಬ പോയിട്ട് ഞങ്ങൾ സ്റ്റേറ്റിಗೆ ಕಾಟ್ರ ഞങ്ങളെ ಕಮ್ಯುನಿಟಿಲಿ ಇಕಡೋ ಬೆಸ್ಟ್ ಪ್ಲೇಯರ್ ಹಿಂಗ ಎಂದೇ ಸೆಲೆಕ್ಟ್ ಅವಲ್ಲ ನೋಕುವ. ಉಳ್ಳಾಲ ಡಿಸ್ಟ್ರಿಕ್ಟ್ರೆ ತಲೆಮೂಪ ಅಬ್ದುಲ್ ರಹಮಾನ್ ಸಾಗರ್ ಸಭೆರೆ ಮೂಪಾಯಿತಿಂತು. ಉಳ್ಳಾಲ ಡಿಸ್ಟ್ರಿಕ್ಟ್ರೆ ಜಂಡಾಮತ್ತೆ ತಲೆಮೂಪ ಇಸಾಕ್ ರಾಜ್ಯത്തെ ಜಂಡಾಮತ್ತೆ ತಲೆಮೂಪ ಇಬ್ರಾಹಿಂ ಗೋಲಿಗಟ್ಟೆ ಪಿನ್ನೆ ನೆದಕ್ಕ ಮಾರಿನಾರು. ಉಳ್ಳಾಲತೆ ಸುರೂತೆ ಕಾರ್ಯದರ್ಶಿ ಮೈಕಾಲ ರಿಯಾಜ್ ಸುರೂತೆ ಫಲಕ ಮುಂಡಿತು. ಆಶೀರ್ ಮಂಜನಾಡಿ ಸಭೆ ನಡಪಾಟಿತು. ಜಪ್ಪಿನ ಮಗುರು ಸಾಲೆಗೆ ಮೊದಲು ಪಿನ್ನೆ ಬೇರೆ ಬೇರೆ ರೂಪದಲ್ಲಿ ಸಾಕಾರ ಹಾಕಿ ದಾನಿರಂಕ ನನ್ನಿ ಚೊಲ್ಲೂರು ರೇಸ್ ಪೊದನಾಸೆ ಸಾಲೆಲ್ ನಡ್ನಿತ್ತು. ಜಪ್ಪಿನ ಮಗುರು ಸಾಲೆಲ್ ಪೊದನಾಸೆ ಸಾಲೆರೆ ಮಕ್ಕಗೆ ಪ್ರತಿಭಾ ಪುರಸ್ಕಾರ ಸಾಲೆಗೆ ಮೊದಲು ಪಿನ್ನೆ ಬೇರೆ ಬೇರೆ ರೂಪದಲ್ಲಿ ಸಾಕಾರ ಹಾಕಿ ದಾನಿರಂಕ ನನ್ನಿ ಚೊಲ್ಲೂರು ರೇಸ್ ನಡ್ನಿತ್ತು. ಲೇಸ್ಲಿಂದೆ ಬೆಲಿಯ ಬಿರಿದರು ಬೆಲ್ಚೆ ಬಿಡಿಬಾಟಿದ್ದು ತೊಡಕ ಕೊಡ್ತಾರೆ. ಆದರೆ ಪಿನ್ನೆ ಮೈಕಾಲ ದಕ್ಷಿಣ ವಲಯತೆ ಶಿಕ್ಷಣಾಧಿಕಾರಿ ರಾಜಲಕ್ಷ್ಮಿ ಮುಂಡಿತ್ತು. ಸರಕಾರತೆ ಸಾಲೆರೆ ಬೆಲೆಪಾಟకు ಬೆನ್ಮೈಟ್ ರಾಯತೆ ದಾನಿಮಾರು ಆಕೆ ಸಾಕಾರತೆ 70ಗೂ ಮರಕೋಗುದಿರ ಅಂಕ ನನ್ನಿ ಚೊಲ್ಲುರಿದು ನಗಲೆ ಕಡಿಮೆ ಐತಿಕ್ರು ತೆರಿಪಾಟಿತ್ತು. ಇನ್ನಷ್ಟು ಪ್ರಚಾರ ಆದರೆ ಇನ್ನಷ್ಟು ನಮ್ಮ ಇಲ್ಲಿ ಕಲ್ತಂಥ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಬೇರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ಬಹುದು ಅಂತ ನಮ್ಮೆಲ್ಲರ ಅನಿಸಿಕೆ. ಯಾಕಂದರೆ ಶಾಲೆ ಅನ್ನುವಾಗ ನಾವು ಕಲಿತ ಶಾಲೆ ಅನ್ನುವಾಗ ಅದರಲ್ಲೂ ಕೂಡ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿಯೇ ಮಾಡ್ತಾರೆ. ಬಹುಶಃ ಈ ಶಾಲೆಯಲ್ಲಿ ಈಗ ಸ್ಟ್ರೆಂತ್ ಕೂಡ ಜಾಸ್ತಿ ಆಗಿದೆ. 30-35 ಇದ್ದಂಥ ಸ್ಟ್ರೆಂತ್ ಈಗ 63ಕ್ಕೆ ಮುಟ್ಟಿದೆ. ಬಹುಶಃ ಇನ್ನಷ್ಟು ಈ ರೀತಿಯಲ್ಲಿ ಶಾಲೆ ಅಭಿವೃದ್ಧಿ ಆದರೆ ಖಂಡಿತವಾಗಿಯೂ ಕೂಡ ಸ್ಟ್ರೆಂತ್ ಜಾಸ್ತಿ ಆಗುವುದಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ಎಲ್ಲೆಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಪ್ರಾರಂಭ ಮಾಡಿದ್ದಾರೆ ಅಲ್ಲೆಲ್ಲ ನಾವು ನೋಡಿದರೆ ಈಗ ತುಂಬ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಯಾಕಂದರೆ ಇಲ್ಲಿ ನಮ್ಮ ದೇರ್ಲಕಟ್ಟೆ ಇರ್ಬೋದು ಅಥವಾ ಇಲ್ಲಿ ನಾಲ್ಯಪದವು ಇರ್ಬೋದು. ನಾಲ್ಯಪದವಲ್ಲಿ ಒಂದು 190 ಇದ್ದದ್ದು ಈಗ ಇಂಗ್ಲೀಷ್ ಮೀಡಿಯಂ ಸಾಲಲ್ ನಡ್ನೆ ಕಲಿಕ್ರೆ ಪಂತത്തിൽ ಗೆಂದಿ ಮಕ್ಕಗೆ ಬಿರುದರ್ ಇನಾಮು ಓದಿ ಹಾಕ್ಯಾರು. ಸಾಲರೆ ಬೆಲೆಪಾಟಗೂ ಬೇರೆ ಬೇರೆ ರೂಪದಲ್ಲಿ ಸಾಕಾರ ಹಾಕಿ ದಾನಿಯಾಯಿ ಹರ್ಬರ್ಟ್ ಡಿಸೋಜಾ, ಜಾನ್ ಸುರೇಶ್, ಸುಧಾಕರ್ ಜೆ, ರಾಜೇಶ್ ಶೆಟ್ಟಿ, ವೀಣಾ ಮಂಗಳ, ಸಂತೋಷ್ ಶೆಟ್ಟಿ, ಶ್ರೀಧರ್ ರಾಜ್ ಕಡೇಕಾರ್, ವಸಂತ ಟೈಲರ್, ನೀಲಯ್ಯ ಕರ್ಕೇರ, ಪ್ರವೀಣ್ ರೈ ಇಂಕ್ ಕಲ್ಬು ನೊರ್ഞ്ഞು ಚಮ್ಮನ ನಡ್ನದ್ದು. ಮೈಕಲ ನಗರ ಪಾಲಿಕೆ ಸದಸ್ಯಾಯಿ ವೀಣಾ ಮಂಗಳ, ಮಂಗಳೂರು ದಕ್ಷಿಣ ವಲಯತೆ ಶಿಕ್ಷಣ ಸಮನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ KS, ನೋಡಲ್ ಅಧಿಕಾರಿ ಶಾಂತಾ ವಿ, ಪಂಪೋಯಲ್ ಲಯನ್ಸ್ ಕ್ಲಬ್ ರೇ ತಲೆಮೂಪ ರಾಜೇಶ್ ಶೆಟ್ಟಿ ಸಬರಿ, ಸಾಲೆರೆ ತಲೆಮೂಪಾಯೆ ಖತೀಜಮ್ಮ, ನಗರ ಪಾಲಿಕೆರೆ ಪಿರಾಕ್ರ ಸದಸ್ಯಾಯೆ ನಾಗೇಂದ್ರ ಕುಮಾರ್, ಸಾಲೆಗ್ ಜಾಗ ದಾನಿಯಾಕೆ ಪ್ರವೀಣ್ ರೈ ಬಿರುಂದರೈತಿన్నారు. ಸಾಲೆರ ಮಕ್ಕ ಪಡಚೋನ್ಗು ತುದಿಚ್ಚರು, ಸಾಲೆರೆ ಬೆಲೆ ಟೀಚರ್ ಉಮಾವತಿಕೆ ಬಿರುಂದರ್ಗ್ ಮರ್ಹಬಾ ಚೊಂತು, ಟೀಚರ್ ಸಂಧ್ಯಾ ಬಿರುಂದರ್ಗ್ ನನ್ನಿ ಚೊಂತು, CRP ಗೀತಾ ಜುಡಿತ್ ಸಲ್ದಾನ ಲೇಸ್ ನಡಪಾಟಿತ್ತು. ಉಡೆಗ್ ಬ್ಯಾರಿ ವಾರ್ತೆ ಅಕೇರಿ ಆಯ್ತು. ಬಂಡೆವಾರ ಇದೇ ನೇರத்துக்கு ನಿಗಲೆ ಮುನ್ನಾಲ್ ಬಂಡ ಔಟ್ತೋಲ್ ನೋಕ್ಯಂಡಿಕರು ನಂಗಲೆ ನಿಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್.